ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆ್ಯಕ್ಚುಲಿ ನಾನು ನಿನ್ನೆ ನನ್ನ ಕಾರ್ ಫಸ್ಟ್ ಸರ್ವಿಸ್ ಇತ್ತು, ಹಾಗೆ ನಾನು ಸರ್ವಿಸ್ ಶೋರೂಮ್ ಹೋಗಿ ಸರ್ವಿಸ್ ಮಾಡ್ಕೊಂಡು ಬಂದೆ. ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ ಸರ್ವಿಸ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅನ್ನೋದನ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಿದ್ದೇನೆ. ಹಾಗೆ ನನಗೊಂದು ಗಿಫ್ಟ್ ಸಹ ಕೊಟ್ಟಿದ್ದಾರೆ. ಆ ಗಿಫ್ಟ್ ಏನು ಅಂತ ನಿಮ್ಮನ್ನ ತೋರಿಸ್ತೀನಿ. ನೋಡಿ, ನನ್ನ ಮಗ ಇಲ್ಲಿ ಇರು ಹಿಡಿತಾ ಇದ್ದಾನೆ. ನೋಡಿ, ಇರು ಹಿಡಿತಿದ್ದಾನೆ ಈಗ. ತಿಂಗಳ ಓ ಮಾರ ಹೌದಾ? ಹೇಗೆ ಬ್ಯಾಗು ಉಂಡು ಉಂಡು ಎತ್ಬಿಡ ಅವು ತೋಜ್ಜನಟ್ಟು ಇದು ಹಾಗೆ ಗೊಬ್ಬು ನಿಮ್ಮ ಹೊಕ್ಕಡಿ ಜನ ನೋಡಿ 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 ಇಲ್ಲ ನೋಡಿ ಅಂತ ಹಿಡ್ದ ಇರುವೇನ. ನನ್ನ ಮಿಸ್ಸಸ್ನ ಅಕ್ಕನ ಮಗಳು ಒಬ್ಳಿದ್ದಾಳೆ. ಅವಳು ನಾವು ಮಾಡೋಂಥ ಬ್ಲಾಗ್ನ ನೋಡಿ ಅವಳೊಂದು ಬ್ಲಾಗ್ ಮಾಡಿದ್ದಾಳೆ. ನೋಡಿ ಹಾಕ್ತೀನಿ ನೋಡಿ, ಈಗ ಬರ್ತಾ ಉಂಟು ಅವಳು ಮಾಡಿರೋವಂಥದ್ದು. ಒಂದು ಗಿಡ ನೋಡೋಣ ಬನ್ನಿ. ಇದೊಂದು ಮದ್ದಿಗೆ ಒಂದು ಒಳ್ಳೆಯದೊಂದು ಗಿಡ ನೋಡಿ, ಕಾಣಿಸ್ತಾ ಇರಬೇಕು ನಿಮಗೆ. ನೋಡಿ ಎಂಥದ್ದು ನೋಡಿದ್ರಾ? ಮತ್ತೆ ಇನ್ನೊಂದು ಅದೇ ಇದು ಗಿಡ. ಏನಾದರೂ ಗಜ್ಜಲ್ಲಾಗಿದ್ದರೆ ಅದನ್ನೇ ಮುಟ್ಟಿಸ್ಬೇಕು. ನೋಡಿ, ಇದೊಂದು ಗಿಡ ಗುಲಾಬಿಯದ್ದು ನೋಡಿ, ವೈಟ್ ಗುಲಾಬಿ ಇದು. ಇದೊಂದು ಯಾವುದಾದ ಗಿಡ ಅಂದು ನಮಗೆ ಗೊತ್ತಿಲ್ಲ. ಮತ್ತೆ ಅಂದರೆ ಇದು ಗಿಡ ನೋಡಿ, ನೋಡಿದ್ರು. ಮತ್ತೆ ಅದೊಂದು ದಾಸವಾಳದೊಂದು ಗಿಡ ನೋಡಿ, ಈ ಥರದ ದಾಸವಾಳ ಆಗ್ತದೆ ಅದರಲ್ಲಿ. ನೋಡಿ, ಕಾಣ್ತಾ ಇರಬೇಕು ನಿಮಗೆ. ಬನ್ನಿ ಹೋಗೋಣ, ಬನ್ನಿ. ನೋಡಿ, ಒಂದು ಯಾವುದಾದ್ರು ಒಂದು ಇದು ಕೇಪ್ಲದೊಂದು ಗಿಡ. ತುಳುವಲ್ಲಿ ಕೇಪ್ಲು ಅಂತ ಅಂತಾರೆ ಇದಕ್ಕೆ. ನೋಡಿ, ಇದೊಂದು ಇದ್ರದ್ದು ಗಿಡ. ಅದು ಇದು ಉಂಟಲ್ಲ ಅದ್ರದ್ದು ಗಿಡ. ಪಿಂಕ್ ಅದು ಆಗ್ತಾಯಿತ್ತು, ಅದು ಇಲ್ಲ. ನೋಡಿ, ಇದು ಕಾಯಿ ಅದ್ರದ್ದು ಕಾಣಿಸುತ್ತೆ. ಇನ್ನೊಂದು ಕಾಯಿ ಉಂಟದ್ರಲ್ಲಿ, ಈ ಥರದೊಂದು ಕಾಯಿ. ಮಕ್ಕಳಿಗೆ ಒಂದು ಖುಷಿ ಮಾಡೋದಂತ ನಮಗೆ ಖುಷಿ ಅನ್ಸುತ್ತೆ ನೋಡಲಿಕ್ಕೆ. ನಮ್ಮ ವೀಡಿಯೋಗಳನ್ನ ನೋಡಿ ಎಲ್ಲ ಟ್ರೈ ಮಾಡ್ತಿದ್ದಾರಲ್ಲ ಅಂತ. ನನಗೆ ಆ್ಯಕ್ಚುಲಿ ವಾಟ್ಸಪ್ಪಲ್ಲಿ ಕಳಿಸಿದ್ರು, ನೋಡಿ ನೀವೆಲ್ಲ ಮಾಡೋದು ನೋಡಿ ಅವಳು ಸಹ ಮಾಡ್ತಿದ್ದಾಳೆ ಅಂತ. ನೋಡಿ ನಗು ಬರುತ್ತೆ, ಆದರೆ ಖುಷಿ ಅನಿಸುತ್ತೆ. ಯಾಕಂದರೆ ಮಕ್ಕಳಿಗೆ ಕ್ಯಾಮ್ರಾ ಫೀವರ್ ಅನ್ನೋದಿಲ್ಲ, ತುಂಬ ಖುಷಿ ಅನಿಸುತ್ತೆ. ನೋಡೋಣ, ಅವಳು ಮುಂದೆ ಒಂದೊಳ್ಳೆ ರೀತಿಯ ಕಂಟೆಂಟ್ಗಳನ್ನೆಲ್ಲ ಮಾಡಲಿ, ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಅಂತ ಸಪೋರ್ಟ್ ನಾವು ಮಾಡೋಣ ಅವಳಿಗೆ ಸಹ. ಬನ್ನಿ, ನಾವಲ್ಲಿ ಕಾರ್ ಹತ್ರ ಹೋಗಿ ಕಾರ್ ಎಷ್ಟೆಲ್ಲ ಸರ್ವಿಸ್ ಆಗಿದೆ, ಹೇಗೆಲ್ಲ ಆಗಿದೆ ಅಂತ ತೋರಿಸ್ತೀನಿ. ಬನ್ನಿ. ನೋಡಿ, ನಮ್ಮದು ಗಾಡಿ ಇಲ್ಲಿದೆ. ಆ್ಯಕ್ಚುಲಿ ಶೆಡ್ ನಾನೇ ಮಾಡಿದ್ದೀವಿ. ನಾನು ವೀಡಿಯೋ ಮಾಡೋಕೆ ಅಂದ್ಕೊಂಡೆ, ಆ ಟೈಮಲ್ಲಿ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ, ನಿಲ್ಲಿಸಿದ್ದೀನಿ. ಅದು ನೀವು ನೋಡ್ಬೋದು ಇಲ್ಲಿ. ನೋಡಿ, ಓಕೆ, ನಾವು ಫಸ್ಟಿಗೆ ಅನ್ಲಾಕ್ ಮಾಡುವ. ಅನ್ಲಾಕ್ ಮಾಡಿದಾಗ ಇಂಡಿಕೇಟರ್ ಆನ್ ಆಗುತ್ತೆ. ಓಕೆ, ಬರ್ತಾರೆ ಬರ್ಬಿದ್ದಾರಾ? ಎಸ್, ನೋಡಿ, ಇದು ನಮ್ಮ ಕಾರು. ನಾ ಇದನ್ನು ಸೀಟ್ ಕವರ್ನ ಹೊಸ್ತು ಹಾಕಿದ್ದು ನಾನು. ಈ ಬ್ಲ್ಯಾಕ್ ಮತ್ತು ಬ್ಲೂ ಕಾಂಬಿನೇಷನ್ ಇದು. ನಾನು ಆ್ಯಕ್ಚುಲಿ ಇದು ಆನ್ಲೈನ್ ನೋಡಿ ನಾನು ಚಾಯ್ಸ್ ಮಾಡಿ ಅವ್ರಿಗೆ ಹೇಳಿದೆ ಈ ರೀತಿ ಡಿಸೈನ್ ಬೇಕು ಅಂತೇಳಿ. ಹಾಗೆ ನಾನು ಈ ರೀತಿ ಡಿಸೈನೇ ಮಾಡಿಕೊಟ್ಟಿದ್ದೆ. ನೋಡಿ, ಇದು ಬ್ಯಾಕ್ ಸೈಡ್ ಸಹ ಹಾಗೆ ನಾನು ಇದೇ ರೀತಿ ಡಿಸೈನ್ ಮಾಡಬೇಕಂತ ಮಾಡಿಸಿರೋವಂಥದ್ದು. ಮಾಡಿಕೊಟ್ರು, ತುಂಬ ಚೆನ್ನಾಗಾಯಿತು, ತುಂಬ ಕಮ್ಮಿ ರೇಟ್ ಸಹ. ನನಗೆ ಆ ಟೈಮಲ್ಲಿ ವೀಡಿಯೋ ಮಾಡಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ನಾನು ಅಲ್ಲೇ ಇದ್ದೆ, ಫುಲ್ ಕಂಪ್ಲೀಟ್ ಕೆಲಸ ಆಗೋ ತನಕ. ಒಂದು ಸೀಟ್ ಕವರು, ಹಾಗೆ ಫ್ಲೋರು ಮ್ಯಾಟ್, ಮತ್ತಿನ್ನು
ಅದೊಂದು ರೈನ್ವೈಸರ್ ಇದೆಲ್ಲ ಹಾಕ್ಸಿದ್ದು ನಾನು. ಮತ್ತು ಸ್ಟೇರಿಂಗ್ ಕವರ್ ಸಹ ಹಾಕ್ಸಿದ್ದೀನಿ, ತೋರಿಸ್ತೀನಿ ಸ್ಟೇರಿಂಗ್ ಕವರ್ ಎಲ್ಲ. ನೋಡಿ ಇದೆ ಸ್ಟೇರಿಂಗ್ ಕವರ್. ನಾನು ಸ್ಟೇರಿಂಗ್ ಕವರೆಲ್ಲ ಹಾಕ್ಸ್ಕೊಂಡೆ. ನಾನು ಇಲ್ಲಿ ಆ್ಯಕ್ಚುಲಿ ನನಗಿದ್ದು ಥ್ರೆಡ್ ಇದೆಯಲ್ಲ, ಇದು ಇಲ್ಲಿ ರೆಡ್ ಉಂಟು, ನನಗೆ ಬ್ಲೂ ಬೇಕಾಗಿತ್ತು. ಅಲ್ಲಿ ಬ್ಲೂ ಇರಲಿಲ್ಲ, ರೆಡ್ಡೇ ಇತ್ತು ಅಥವಾ ಬ್ಲ್ಯಾಕ್ ಇತ್ತು. ನನಗೆ ಬ್ಲ್ಯಾಕ್ ಅಷ್ಟು ಇಷ್ಟ ಅನಿಸಲಿಲ್ಲ, ಯಾಕಂದರೆ ಇದು ಬ್ಲ್ಯಾಕ್ ಅದು ಬ್ಲ್ಯಾಕ್ ಆದಾಗ ಅಷ್ಟೊಂದು ಚೆನ್ನಾಗಿ ಆಡಲ್ಲ. ಅದಕ್ಕೋಸ್ಕರ ಸ್ವಲ್ಪ ಡಿಫ್ರೆಂಟ್ ಇರಲಿ ಅಂತೇಳಿ ನಾನು ಇದನ್ನ ರೆಡ್ ತಗೊಂಡೆ. ಚೆನ್ನಾಗಿದೆ ನೋಡಿ. ನಾನು ಫ್ಲೋರಿಂಗ್ ಮಾಡಿಸಿದ್ದು, ಇದು ಫ್ಲೋರಿಂಗ್ ಮಾಡಿಸಿದ್ದು. ಫ್ಲೋರಿಂಗ್ ಮಾಡಿಸ್ಕೊಂಡೆ. ಹಾಗೆ ಸೀಟ್ ಕವರ್ ನೋಡಿ ಈ ರೀತಿಯಾಗಿ. ಇಲ್ಲಿ ಸ್ವಲ್ಪ ಕುಷನ್ ಸ್ವಲ್ಪ ಜಾಸ್ತಿ ಹಾಕ್ಸಿದ್ದೀನಿ, ಇದರಲ್ಲಿ ಸ್ಪಂಜು. ಈ ರೀತಿಯಾಗಿ ಡಿಸೈನ್ ಮಾಡಿಸ್ಕೊಂಡೆ. ಅವ್ರ ಹತ್ರ ಇದ್ದ ಡಿಸೈನ್ ಬೇರೆ ಆಗಿತ್ತು, ನಾನು ಸ್ವಲ್ಪ ಈ ರೀತಿ ಡಿಸೈನ್ ಮಾಡಿಸ್ಕೊಂಡಿದ್ದು. ಇದು ಬ್ಯಾಕ್ ಸೈಡು ನೋಡಿ. ನನಗೆ ತುಂಬ ಖುಷಿ ಅನಿಸ್ತು, ಫಿನಿಶಿಂಗ್ ಎಲ್ಲ ತುಂಬ ಖುಷಿ ಅನಿಸ್ತು. ಯಾಕಂದ್ರೆ ನಂದು ಇದು ಬಕೆಟ್ ಟೈಪ್ ಶೀಟು. ಇದಕ್ಕೆ ಫಿಟ್ಟಿಂಗ್ಸ್ ನೋಡಿ ತುಂಬ ಚೆನ್ನಾಗಿ ಕೂತಿದೆ ನೋಡಿ. ಎಲ್ಲಿ ಲೂಸ್ ಏನಿಲ್ಲ, ಕ್ಲೀನ್ ಫಿಟ್ಟಾಗಿ ಕೂತಿದೆ. ವರ್ಕು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದೆ ನನಗೆ. ಇದು ನಮ್ಮ ಡಿಸ್ಪ್ಲೇ ಇಲ್ಲೊಂದು. ಇದನ್ನು ನಾವು ಗಾಡಿ ಆನ್ ಮಾಡಿದಾಗ ಈ ರೀತಿಯಾಗಿ ಆನ್ ಆಗುತ್ತೆ ನೋಡಿ. ತುಂಬ ಚೆನ್ನಾಗಿ ಕಾಣುತ್ತೆ. ನನಗೆ ಇದು ನೋಡಲಿಕ್ಕೆ ತುಂಬ ಖುಷಿ ಅನಿಸುತ್ತೆ. ಹಾಗೆ ಈ ಕಡೆ ಡಿಸ್ಪ್ಲೇ ಸಹ ಆನ್ ಆಗುತ್ತೆ. ಡಿಸ್ಪ್ಲೇ ಆನ್ ಆಯಿತು. ಇದು ಫುಲ್ ಮ್ಯೂಟ್ ಮಾಡ್ತೀನಿ, ಫುಲ್ ಮ್ಯೂಟ್ ಮಾಡಿಟ್ಟಿದ್ದೀನಿ. ಇದರಲ್ಲಿ ರೇಡಿಯೋ, ಮೀಡಿಯಾ, ಫೋನು, ಸೆಟ್ಟಿಂಗ್ಸ್ ಎಲ್ಲ ಆಪ್ಷನ್ ಇದೆ. ಹಾಗೆ ಆ್ಯಂಡ್ರಾಯ್ಡ್ ಪ್ಲೇ ಸರ್ ನಾವು ಇದನ್ನು ಕನೆಕ್ಟ್ ಮಾಡ್ಕೋಬೋದು. ಅಂದರೆ ಫೋನ್ನ ಕನೆಕ್ಟ್ ಮಾಡಿ ಆ್ಯಂಡ್ರಾಯ್ಡ್ ಪ್ಲೇ ಕನೆಕ್ಟ್ ಮಾಡಿಕೊಂಡು ನಾವು ಮ್ಯಾಪ್ ಯೂಸ್ ಮಾಡ್ಕೋಬೋದು. ಸಾಂಗ್ಸ್ ಎಲ್ಲ ನಾವು ಡೈರೆಕ್ಟಾಗಿ ಫೋನಲ್ಲಿರುವಂಥದ್ದು ಮೆಮೊರಿ ಫೋನೆಲ್ಲ ನಾವು ಇದರಲ್ಲಿ ಸಾಂಗ್ಸ್ನಲ್ಲಿ ನಾವು ಯೂಸ್ ಮಾಡ್ಕೋಬೋದು. ಮತ್ತು ಇದು ಬಂದು ನಮ್ಮ 2 ಡೋರ್ನ 4 ವಿಂಡೋ ಇಲ್ಲಿ ಬರುತ್ತೆ. ಇದು ಗ್ಲಾಸನ್ನು ನಾವು ಕೆಳಗೆ ಮಾಡಲಿಕ್ಕೆ ಮತ್ತು ಮೇಲೆ ಮಾಡಲಿಕ್ಕೆ ಇಲ್ಲಿ ಆಪ್ಷನ್ ಇದೆ. ಇದು ರೈಟ್ ಸೈಡ್. ಇದು ನಮ್ಮದು ಕೀ ಲಾಕ್ ಆ್ಯಂಡ್ ಅನ್ಲಾಕ್. ಈಗ ಕೀ ಲಾಕ್ ಆಗಲ್ಲ, ಯಾಕಂದರೆ ನನ್ನ ಡೋರ್ ಓಪನ್ ಇದೆ ಇಲ್ಲಿ ನೋಡಿ. ಓಕೆ, ನಾನು ಡೋರ್ ಹಾಕಿ ನಿಮ್ಮನ್ನು ತೋರಿಸ್ತೀನಿ. ನಾನು ಡೋರ್ ಹಾಕಿದೆ. ಈಗ ನಾನು ಲಾಕ್ ಮಾಡಿದಾಗ ಲಾಕ್ ಆಯಿತು, ಅನ್ಲಾಕ್ ಮಾಡಿದಾಗ ಅನ್ಲಾಕ್ ಆಯಿತು. ಇದಿಷ್ಟು ನನ್ನ ಗಾಡಿ ಫೀಚರ್ಗಳು. ಹಾಗೆ ಇಲ್ಲಿ AC ಕಂಟ್ರೋಲ್ ಇದೆ. ನಿಮಗೆ ಇಲ್ಲಿ ಕ್ಲೈಮೇಟ್ ಕಂಟ್ರೋಲ್, ನಿಮಗೆ ಫುಲ್ಲು ಕೋಲ್ಡ್ ಬೇಕೋ ಅಥವಾ ಹಾಟ್ ಬೇಕಂತ ಇಟ್ಕೋಬೋದು. ಫ್ಯಾನ್ ಸ್ಪೀಡು, ಇಲ್ಲಿ ಬೇರೆ ಮೋಡ್ ಇದೆ. ಓಕೆನಾ. ನಾನಿಲ್ಲಿ ಖುಷಿಯಾದಂತಂದರೆ ನಡೀದು ಇಲ್ಲಿ ನೋಡಿ, ಫಿನಿಶಿಂಗ್ ಎಷ್ಟು ಚೆನ್ನಾಗಿದೆ ನೋಡಿ. ಹಾಗೆ ಇದು 5 ಸ್ಪೀಡ್ ಮ್ಯಾನ್ಯುಯಲ್ ಗೇರ್ ಬಾಕ್ಸು. ಇಲ್ಲಿ ರಿವರ್ಸ್ ಇಲ್ಲಿದೆ, ಫಸ್ಟ್ ಇಲ್ಲಿದೆ. ಈಗ ನಾನು ಆ್ಯಕ್ಚುಲಿ ನಿಮಗೆ ನಾನು ತೋರಿಸ್ತೀನಿ ನೋಡಿ. ನಾನು ಇದೀಗ ನ್ಯೂಟ್ರಲ್ ಮಾಡಿ ನಾನೀಗ ಗೇರ್ ಹಾಕ್ತೀನಿ. ಇದೀಗ ಫಸ್ಟ್ ಗೇರ್ ಬೀಳುತ್ತೆ. ನಿಮಗೆ ರಿವರ್ಸ್ ಹಾಕಬೇಕಂತಂದರೆ ಇಲ್ಲಿ ಒಂದು ನಾಬ್ ಇದೆ ನೋಡಿ. ಈ ನಾಬ್ನ ಮೇಲೆ ಮಾಡಿ ನಾನು ಈ ರೀತಿ ಗೇರ್ ಹಾಕೋಬೇಕು. ಈ ಗೇರ್ ಹಾಕಿದಾಗ ನನಗಿಲ್ಲಿ ಡಿಸ್ಪ್ಲೇ ಆನ್ ಆಗುತ್ತೆ. ಬ್ಯಾಕ್ ಸೈಡಲ್ಲಿ ಡೀಪ್ ಆಗ್ತಾ ಉಂಟು, ಯಾಕಂದರೆ ಅಲ್ಲಿ ನಾನೇನು ಪರದೆ ಹಾಕಿದ್ದು ಅದು ಬಂದು ಕರೆಕ್ಟಾಗಿ ನನ್ನ ಕಾರಿಗೆ ಡೆಕ್ಕಿ ಕೂರ್ತಾ ಉಂಟು. ಹಾಗಾಗಿ ಇದಾಗ್ತಾ ಸೌಂಡ್ ಬರ್ತಾ ಉಂಟು. ನನಗೆ ಬ್ಯಾಕ್ ಸೈಡ್ ನಾವು ರಿವರ್ಸ್ ಹೋಗ್ಬೇಕಂದ್ರೆ ಕ್ಯಾಮ್ರಾ ಉಂಟು, ಆ ಕ್ಯಾಮ್ರಾದಲ್ಲಿ ಹೋಗ್ಬೋದು. ಬಟ್ ನಿಮ್ಗೆ ಇಲ್ಲಿ ಏನು ಲೈನ್ ಇದೆಯೋ ಇದು ನಮ್ಮ ಸ್ಟೇರಿಂಗ್ ಅಡ್ಜಸ್ಟಿಂಗ್ ಇಲ್ಲ, ಜಸ್ಟ್ ಲೈನ್ಸ್ ಅಷ್ಟೇ ಇದು. ಓಕೆ, ನಾನು ತೆಗಿತೀನಿ ನೋಡಿ. ನಾವೀಗ ಫಸ್ಟ್ ಗೇರ್ ಹಾಕಬೇಕಾದ್ರೆ ಜಸ್ಟ್ ನ್ಯೂಟ್ರಲ್, ನೆಕ್ಸ್ಟ್ ಫಸ್ಟ್ ಗೇರ್ ಇಷ್ಟು ಹಾಕ್ಕೊಂಡ್ರೆ ಆಯಿತು. ನಾನು ಗೇರ್ ಚೇಂಜ್ ಮಾಡಿದ ಕೂಡಲೇ ಇಲ್ಲಿ ಡಿಸ್ಪ್ಲೇ ಸಹ ಆಫ್ ಆಗುತ್ತೆ. ನಮ್ಮ ಬ್ಯಾಕ್ಗ್ರೌಂಡಲ್ಲಿರುವಂಥ ಕ್ಯಾಮ್ರಾ ಆಫ್ ಆಗಿ ನಮಗೇನು ಕಾಣಲ್ಲ. ಇದು ಫುಲ್ಲಿ ಡಿಜಿಟಲ್. ಇಲ್ಲಿ RPM ಮೀಟ್ರ್ ಇದು ಬಂದು ಫ್ಯೂಲ್ ಎಷ್ಟು ಅಂತ ತೋರಿಸುತ್ತೆ. ಇಲ್ಲಿ ಕಾರ್ ಟೆಂಪ್ರೇಚರ್ ಅಂದರೆ ಇಂಜಿನ್ ಟೆಂಪ್ರೇಚರ್. ಮತ್ತು ಇಲ್ಲೆಲ್ಲ ವಾರ್ನಿಂಗ್ ಲೈಟ್ಸ್ ಎಲ್ಲ ಇದೆ. ಇದೆಲ್ಲ ವಾರ್ನಿಂಗ್ ಲೈಟ್ಸ್. ಓಕೆ, ಈಗ ಇಂಡಿಕೇಟರ್ಸ್ ಆಗ್ತಿಲ್ಲ. ಗಾಡಿ ಆಫ್ ಇದ್ರೆ ಇಂಡಿಕೇಟರ್ ಆಗಲ್ಲ. ಇದು ಡಿಸ್ಪ್ಲೇ. ನಿಮ್ಗೆ ಇಲ್ಲಿ ಸ್ಪೀಡ್ ಎಷ್ಟು ಅಂತ ತೋರಿಸುತ್ತೆ. ಇಲ್ಲಿ ಟೋಟಲ್ ಕಿಲೋಮೀಟರ್ ತೋರಿಸುತ್ತೆ. ಇದು ನಮ್ಮ ಇನ್ಸ್ಟೆಂಟ್, ಅಂದರೆ ನಾವು ರನ್ ಮಾಡ್ತಿರುವಾಗ ಎಷ್ಟು ಮೈಲೇಜ್ ಕೊಡ್ತಾ ಉಂಟು ಗಾಡಿ ಅಂತ ತೋರಿಸುತ್ತೆ. ಆ್ಯಕ್ಚುಲಿ ನಾನು ನೋಡಿ ಇಲ್ಲಿ ಖಾಲಿ 851 ಕಿಲೋಮೀಟ್ರ್ ಓಡಿದೆ. ನಾನು ತಗೊಂಡಿದ್ದು ಏಪ್ರಿಲ್ 16ಕ್ಕೆ. ಆಲ್ಮೋಸ್ಟು 2 ತಿಂಗಳು ಕಳೀತು, ಬಟ್ ಗಾಡಿ ಓಡಲಿಲ್ಲ. ನಾವು ಗಾಡಿನ ಪರ್ಚೇಸ್ ಮಾಡಿ 1 ವಾರಕ್ಕೆ ಲಾಕ್ಡೌನ್ ಆಯಿತು. ಹಾಗಾಗಿ ನಮಗೆ ಎಲ್ಲಿ ಹೋಗಲಿಕ್ಕೂ ಸಾಧ್ಯ ಆಗಿರಲಿಲ್ಲ. ನಾನು 1-2 ಟ್ರಿಪ್ ಲಾಂಗ್ ಹೋಗಿ ಬಂದೆ. ಒಂದು ಕಾರ್ಕಳ ಹೋಗ್ಲಿಕ್ಕಿತ್ತು. ಹಾಗಾಗಿ ನಾನು ಮತ್ತು ಅಮ್ಮ ಸೈಲ್ ಬಂದಿದ್ರು. ಹಾಗೆ ನಾವಿಬ್ಬರು ಹೋಗಿ ಬಂದ್ವಿ.
ಅದು ಬಿಟ್ಟರೆ ನೆಕ್ಸ್ಟ್ ಮತ್ತೆ ಒಂದು ತಿಂಗಳ ಹಿಂದೆ ಪುತ್ತೂರಿಗೆ ಹೋಗಿ ಬಂದಿದ್ವಿ. ಅತ್ತೆ ಸ್ವಲ್ಪ ಹುಷಾರಿರಲಿಲ್ಲ, ಹಾಗಾಗಿ ಹೋಗ್ಬೇಕಾಗಿದೆ ಅರ್ಜೆಂಟಾಗಿ. ಹಾಗೆ ಹೋಗಿದ್ವಿ, ಲಾಕ್ಡೌನ್ ಇತ್ತು. ಬೆಳಿಗ್ಗೆ ಹೋಗಿ ಎಲ್ಲ ಮೆಡಿಷನ್ ತಗೊಂಡು ಮತ್ತು ವಾಪಸ್ ಬಂದ್ವಿ. ಅದು ಬಿಟ್ಟು ಮತ್ತು ನಾವು ಎಲ್ಲಿ ಲಾಂಗ್ ಅಂತ ಎಲ್ಲಿ ಹೋಗಲೇ ಇಲ್ಲ. ಗಾಡಿ ತಗೊಂಡಿದ್ದು ಇಲ್ಲಿ ನಿಲ್ಲಿಸಿದ್ದು. ಈ ಲಾಕ್ಡೌನ್ ಟೈಮಲ್ಲಿ ರಿವರ್ಸ್ ತೆಗೆಯೋದು, ಪುನಃ ಮುಂದೆ ಇಡೋದು, ಇಷ್ಟೇ ಮಾಡಿದಷ್ಟೇ ಬಿಟ್ಟರೆ ಮತ್ತು ಯಾವುದೇ ರೀತಿಯಲ್ಲಿ ನಾನು ಗಾಡಿನ ಮೂವ್ಮೆಂಟ್ ಮಾಡಲೇ ಇಲ್ಲ. ಅದಾದ ನಂತರ ನಿನ್ನೆ ನಾವು ಸರ್ವಿಸು ತೊಗೊಂಡೋದ್ದು ಅಷ್ಟೇ, ಬೇರೆಯಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ನಾನು ಯಾಕೆ ರಿವರ್ಸ್ ತೆಗಿತಿದ್ದೆ ಅಂತಂದರೆ, ಗಾಡಿನ ಯಾವುದೇ ಕಾರಣಕ್ಕೂ ನೀವು ಕಂಟಿನ್ಯೂ ಆಗಿ ಇಡ್ತೀನಿ ಅಂದರೆ ಒಂದೇ ಪ್ಲೇಸಲ್ಲಿ ಇಟ್ಬಿಡ್ಬೇಡಿ. ನಿಮ್ಮ ಕಾರ್ನ ಟಯರ್ನ ಪ್ರೆಷರ್ ಕಮ್ಮಿ ಆಗುತ್ತೆ, ಹಾಗೆ ಟಯರ್ ಸಹ ಬಾಳಿಗೆ ಕಮ್ಮಿ ಆಗುತ್ತೆ. ಯಾಕಂದರೆ ಅದು ಹೊಡಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಒಂದೇ ಕಡೆ ಪ್ರೆಷರ್ ಬಿದ್ದು ಹೊಡಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಒಡೆದೋಗುತ್ತೆ. ಹೊಸ ಟಯರ್ ಆದರೂ ಅಷ್ಟೇ. ಹಾಗೆ ಆದಷ್ಟು ನೀವು ಗಾಡಿನ ರನ್ ಅಂದರೆ ಜಸ್ಟ್ ನೀವು ಒಂದು ಸ್ವಲ್ಪ ಹಿಂತೆಗಿರಿ, ಪುನಃ ತಂದು ಇಡೀರಿ, ಆ ಪೊಸಿಷನ್ ಚೇಂಜ್ ಮಾಡಿಡಿ. ಟಯರ್ನ ಯಾವ ಸೈಡಲ್ಲಿ ಇತ್ತು ಅದ್ರ ಪೊಸಿಷನ್ ಚೇಂಜ್ ಮಾಡಿಡಿ, ತುಂಬ ಒಳ್ಳೆಯದು ಗಾಡಿಗೆ ಸಹ. ಮತ್ತು ಇನ್ನೊಂದು ಬ್ಯಾಟ್ರಿ ಡೌನ್ ಆಗುತ್ತೆ ಇಲ್ಲಾಂದರೆ, ಅದಕ್ಕೆ ಸಹ ಹಾಗೆ ನಾವು ಸ್ಟಾರ್ಟ್ ಮಾಡಿ ಒಂದು 5 ನಿಮಿಷಗಳ ಕಾಲ ಇಡಬೇಕು. ಡೈಲಿ ಬೇಕಾಗಿಲ್ಲ, 2 ದಿನಕ್ಕೆ ಅಥವಾ 3 ದಿನಕ್ಕೆ ಇಟ್ಟು ಸಾಕು. ಬ್ಯಾಟ್ರಿ ಡೌನ್ ಆಗೋದು ನಾವು ತಪ್ಪಿಸ್ಬೋದು. ನಂದಿದ್ದು ರೆನಾಲ್ಟ್ ಕ್ವಿಡ್. ನಾನು ಈ ರೆನಾಲ್ಟ್ ಕ್ವಿಡ್ ತೊಗೊಳ್ಳಿಕ್ಕೆ ಕಾರಣ ಏನಂತಂದರೆ, ಇದು ಫುಲ್ಲಿ ಲೋಡೆಡ್ ಕಾರ್. ಕೊಡುವಂಥ ಬಜೆಟಿಗೆ ಸೂಪರ್ ಗಾಡಿ ಅಂತಲೇ ಹೇಳ್ಬೋದು. ತುಂಬ ಜನ ಹೇಳೋದು ತುಂಬ ಕಂಪ್ಲೇಂಟ್ ಇದೆ ಅಂತ. ನನಗೆ ಯಾವುದೇ ರೀತಿ ಕಂಪ್ಲೇಂಟ್ ಬರಲಿಲ್ಲ. ನನಗೆ ಆ ಸೌಂಡು ಕಂಪ್ಲೇಂಟ್ ಇತ್ತು, ಮೊದಲಿತ್ತು, ಇವಾಗ ಕಂಪ್ಲೇಂಟ್ ಇಲ್ಲ. ಯಾಕಂದರೆ ಇದು BS6 2021 ಮಾಡೆಲ್. ಇದರಲ್ಲಿ ಈಗ ಅದೆಲ್ಲ ಸಾಲ್ವ್ ಮಾಡಿದ್ದಾರೆ, ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಏನೂ ಇಲ್ಲ. ತುಂಬ ಚೆನ್ನಾಗಿದೆ ಗಾಡಿ. ನಾನು ಓಡಿಸೋ ಪ್ರಕಾರ ನನಗೆ ತುಂಬ ಇಷ್ಟ ಅನಿಸ್ತು. ನಿಮ್ಗೆ ಒಳಗಡೆ ಕೂತಾಗ ನಿಮಗೆ ಯಾವುದು ಈ ಹ್ಯಾಚ್ ಬ್ಯಾಕ್ ಗಾಡಿಯಲ್ಲಿ ಕೂರ್ತಿದ್ದೀನಿ ಅಂತ ಅನಿಸ್ತಾ ಇಲ್ಲ. ಯಾವುದೋ ಒಂದು ಲಕ್ಸುರಿ ಗಾಡಿಯಲ್ಲಿ ಕೂತಿದ್ದೀನಿ, ಈ I20 ಆ ಟೈಪು ಒಂದು ಹೆವಿ ಗಾಡೀಲಿ ಕೂತಿದ್ದೀನಿ ಅಂತ ಫೀಲ್ ಆಗುತ್ತೆ. ಕಂಫರ್ಟಬಲ್ ಆಗಿದೆ, ಚೆನ್ನಾಗಿದೆ. ಬ್ಯಾಕ್ ಸೀಟು ಹಾಗೆ, ಮತ್ತು ಹೆಡ್ ರೂಮ್ ಸಹ ಹಾಗೆ, ತುಂಬ ಗ್ಯಾಪ್ ಇದೆ ನೋಡಿ. ನನಗೆ ಕಂಫರ್ಟಬಲ್ ಅನಿಸ್ತಾ ಉಂಟು, ತುಂಬ ಕಂಫರ್ಟಬಲ್ ಅನಿಸುತ್ತೆ ಗಾಡಿ. ನೀವು ಬೇರೆ ಈ ಸೆಗ್ಮೆಂಟ್ ಗಾಡಿ ನೋಡ್ಲಿಕ್ಕೆ ಹೋದರೆ ಇದು ಬೆಟ್ರು. ನಾನು ನೋಡಿದ್ದೆ, ಆಲ್ಟೋ ನೋಡಿದೆ, 800 ನೋಡಿದೆ, ನನಗೆ ಅದು ಯಾವುದು ಇಷ್ಟ ಅನಿಸ್ಲಿಲ್ಲ. ಟಿಯಾಗೋ ನೋಡಿದೆ, ಇನ್ನೊಂದು 2-3 ಗಾಡಿಯಲ್ಲಿ ನೋಡಿದೆ ನಾನು, ನನಗೆ ಯಾವುದು ಇಷ್ಟ ಅನಿಸ್ಲಿಲ್ಲ. ಇದು ಒಂದು ನನಗೆ ಇಷ್ಟ ಅನಿಸ್ತು. ಫುಲ್ಲಿ ಲೋಡೆಡ್ ಆಗಿದೆ, ಏನು ಹೇಳ್ತಾರೆ ಕಾಸಿಗೆ ತಕ್ಕ ಕಜ್ಜಾಯ ಅಂತಾರಲ್ಲ, ಆ ರೀತಿ ಚೆನ್ನಾಗಿದೆ ಗಾಡಿ. ನಾನು ಈ ಕಾರ್ ತಗೊಂಡು ಡೆಲಿವರಿ ವೀಡಿಯೋಸ್ ಹಾಕಿದ್ದೀನಿ, ಬಟ್ ಈ ಚಾನಲಲ್ಲ, ನನ್ನ ಫುಡ್ ಮೀಡಿಯಾ ಚಾನಲ್ ಇದೆ. ನಿಮ್ಗೆ ಬೇಕಂದರೆ ನಾನು ಅದು ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ, ಆ ವಿಡಿಯೋ ಬೇಕಂದ್ರೆ ನೋಡ್ಕೊಂಬನ್ನಿ. ಹಾಗೆ ಸಾಧ್ಯತೆ ಚಾನಲ್ಗೆ ಸಬ್ಸ್ಕ್ರೈಬ್ ಸಹ ಆಗಿ. ಆಗಲಿ ನಿಯರ್ಲಿ ಒಂದು 50,000 ಸಬ್ಸ್ಕ್ರೈಬ್ ಆಗ್ತಾ ಬಂತು. ಆಗಲಿ ಆದಷ್ಟು ಬೇಗ 1 ಮಿಲಿಯನ್, 5 ಮಿಲಿಯನ್, 10 ಮಿಲಿಯನ್ ಸಬ್ಸ್ಕ್ರೈಬ್ ಆಗಲಿ. ನನ್ನ ಎಫರ್ಟ್ನ ಹಾಕಿ ನಾವು ವಿಡಿಯೋಗಳನ್ನ ಮಾಡ್ತಾಯಿರ್ತೀನಿ. ಆ್ಯಕ್ಚುಲಿ ನಾನು ಈ ಚಾನಲ್ ಸ್ಟಾರ್ಟ್ ಮಾಡಿದ್ದು, ನಾನೊಂದು ಟೆಕ್ ಚಾನಲ್ ಮಾಡುವ ಅಂತ ಸ್ಟಾರ್ಟ್ ಮಾಡಿದೆ. ಆನಂತರ ಟೆಕ್ ನಿಮ್ಗೆ ಗೊತ್ತಿರ್ಬೋದು, ನಮಗೆ ಟೆಕ್ ಚಾನಲ್ ಸ್ಟಾರ್ಟ್ ಮಾಡಿದ ಕೂಡಲೇ ಯಾರು ರಿವ್ಯೂಗೆಲ್ಲ ಯೂನಿಟ್ಗಳನ್ನ ಕೊಡಲ್ಲ. ನಾವು ಹೋಗಬೇಕು, ಯೂನಿಟ್ನೆಲ್ಲ ಪರ್ಚೇಸ್ ಮಾಡಬೇಕಾಗತ್ತೆ. ಇಲ್ಲಾಂತಂದ್ರೆ ನಾವು ಬೇರೆ ಶೋರೂಮ್ಗೆಲ್ಲ ಹೋಗಿ ಅಲ್ಲಿಂದ ರಿವ್ಯೂ ಮಾಡಬೇಕಾಗತ್ತೆ, ಸ್ವಲ್ಪ ಕಷ್ಟ ಅದು. ಹಾಗಾಗಿ ನಾನು ಬೇಡ ಅಂತ ಚೇಂಜ್ ಮಾಡಿದೆ. ಮತ್ತು ಪ್ಲ್ಯಾನ್ ಚೇಂಜ್ ಮಾಡಿ ಸರಿ ಇದನ್ನು ವ್ಲಾಗ್ ಚಾನಲ್ ಮಾಡುವ ಅಂತ ಯೋಚನೆ ಮಾಡಿ ವ್ಲಾಗ್ ಮಾಡಿ ಸ್ಟಾರ್ಟ್ ಮಾಡಿದೆ. ಆಮೇಲೆ ನನ್ನ ಮಿಸಸ್ ಸೌಮ್ಯ ಹೇಳಿದ್ಲು ನಾನು ಕಂಟಿನ್ಯೂ ಮಾಡ್ತೀನಿ ಅಂತ. ಸರಿ ಅಂತ ಅವಳಿಗೆ ಕಂಟಿನ್ಯೂ ಮಾಡಲಿ ಅಂತ ಕೊಟ್ಟು, ಈಗ ನಾನು ಅವಳಿಬ್ಬರು ಸೇರಿಕೊಂಡೆ ಒಂದು ಫ್ಯಾಮಿಲಿ ವ್ಲಾಗ್ ಥರ ಮಾಡುವ ಅಂತ. ಆ್ಯಕ್ಚುಲಿ ಇವತ್ತಿಲ್ಲ, ಅವಳು ಕೆಲಸ ಹೋಗಿದ್ದಾಳೆ, ಡ್ಯೂಟಿ ಹೋಗಿದ್ದಾಳೆ. ಇನ್ನು ಡ್ಯೂಟಿ ಮುಗಿಸಿ ಬರಬೇಕು, 5:30-6 ಗಂಟೆ ಆಗುತ್ತೆ ಅವಳು ಬರುವಾಗ. ಹಾಗಾಗಿ ನಾನು ಒಬ್ಬನೇ ಇವತ್ತು ವ್ಲಾಗ್ ಮಾಡ್ತಾಯಿದ್ದೀನಿ. ನನ್ನ ಜೊತೆ ಮಗ ಇದ್ದಾನೆ, ಅವನು ಬರೋದೇ ಇಲ್ಲ. ಮಾತಾಡು ಅಂತ ಹೇಳಿದ್ರೆ ಏನೋ ಮಾತಾಡ್ತಾನೆ, ಓಡೋಗ್ತಾನೆ. ಈಗ ಸಹ ಇಲ್ಲಿದ್ದ ನನ್ನ ಜೊತೆ, ಅಲ್ಲಿ ಹೋಗಿ ಮನೇಲಿ ಹೋಗಿ ಕೂತಿರ್ಬೋದು. ಈಗ ಅವನು ಸಂಜೆ ಆದರೂ ಕೂಡ ಅಲ್ಲೆಲ್ಲ ಹೋಗುವಂಥ ಅಭ್ಯಾಸ ಸ್ವಲ್ಪ ಉಂಟು ಒಂದು. ಆ ಪಕ್ಕ ಮನೆ ಹೋಗ್ತಾನೆ, ಅವ್ರ ಜೊತೆ ಅಂಕಲ್ ಇದ್ದಾರೆ, ಅಲ್ಲೇ ಹೋಗಿ ಅವ್ರ ಜೊತೆ ಆಟ ಆಡ್ಕೊಂಡೆಲ್ಲ ಇರ್ತಾನೆ. ಹಾಗೆ ಮೋಸ್ಟ್ಲಿ ಅಲ್ಲಿ ಹೋಗಿರ್ಬೋದು ಅಂದ್ಕೊಳ್ತೀನಿ ನಾನು. ಸಂಜೆ ಆಗಿದೆ ಅಲ್ವಾ, ಹಾಗಾಗಿ ನಾನು ಬೆಳಗ್ಗೆನೇ ಈ ವಿಡಿಯೋ ಮಾಡುವ ಅಂತ ಅಂದ್ಕೊಂಡಿದ್ದೆ. ಅಂದರೆ ನನ್ನ ಫುಡ್ ಮೀಡಿಯಾಗೆ ಸ್ವಲ್ಪ ನನಗೆ ಪ್ರಿಪ್ರೇಷನ್ ಮಾಡಲಿಕ್ಕಿತ್ತು, ಹಾಗಾಗಿ ನಾನು ಮಾಡಲಿಕ್ಕಾಗಲಿಲ್ಲ. ಯಾಕಂದರೆ ಫುಡ್ ಮೀಡಿಯಾದಲ್ಲಿ ನಾನು ಸ್ವಲ್ಪ ಹೆಲ್ತ್ಗೆ ಸಂಬಂಧಪಟ್ಟ ವಿಡಿಯೋಗಳನ್ನ ಮಾಡೋದ್ರಿಂದ ನಾವು ಸ್ವಲ್ಪ ಕೇರ್ಫುಲ್ ಆಗಿರಬೇಕಾಗತ್ತೆ, ತುಂಬ ಇನ್ಫಾರ್ಮೇಷನ್ಗಳನ್ನ ಕಲೆಕ್ಟ್ ಮಾಡಬೇಕಾಗತ್ತೆ. ನಾವೆಲ್ಲ ಸ್ವಲ್ಪ ಸ್ಕ್ರಿಪ್ಟ್ ಅಂತ ರೆಡಿ ಮಾಡಲ್ಲ, ಬಟ್ ಪಾಯಿಂಟ್ಗಳನ್ನ ಸ್ವಲ್ಪ ರೆಡಿ ಮಾಡ್ಕೊಳ್ತೀನಿ. ಆಮೇಲೆ ಎಲ್ಲ ಕ್ಲೀನಾಗಿ ಅದನ್ನ ಓದ್ಕೊಳ್ತೀನಿ. ನೆಕ್ಸ್ಟು ನಾನು ಪ್ರೆಸೆಂಟೇಷನ್ ಕೊಡ್ತೀನಿ. ಆಗಿರುವಾಗ ನಾವು ಸ್ವಲ್ಪ ಅದ್ರ ಬಗ್ಗೆ ಫೋಕಸ್ ಆಗಬೇಕಾಗತ್ತೆ. ನಾನು 2 ಕೆಲಸ ಮಾಡ್ತಾ ಹೋದರೆ ನನಗೆ ಅಲ್ಲಿ ತಪ್ಪುತ್ತೆ. ಅದಕ್ಕೆ ಅದನ್ನ ಮುಗಿಸ್ಕೊಂಡು ನೆಕ್ಸ್ಟು ಇದನ್ನ ಅಲ್ಲಿ ಕಂಟಿನ್ಯೂ ಮಾಡುವ ಅಂತ ಪ್ಲ್ಯಾನ್ ಮಾಡಿ ಸಂಜೆ ವೀಡಿಯೋ ಮಾಡ್ತಿದ್ದೀನಿ. ಆ್ಯಕ್ಚುಲಿ ನಾನು ಅಲ್ಲಿ ಶೋರೂಮಿಗೆ ಹೋದಾಗ ಸಹ ಹಾಗೆ ಅಲ್ಲಿ ನಾನು ವೀಡಿಯೋ ಮಾಡೋ ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ದೆ. ಬಟ್ ಅಲ್ಲಿ ಅವ್ರು ಹೇಳಿದ್ರು ಅಲೋ ಮಾಡಲ್ಲ ಒಳಗಡೆ ವೀಡಿಯೋ ಮಾಡಲಿಕ್ಕೆ ಅಂತ. ಸರಿ, ಆಮೇಲೆ ಅವ್ರ ಹತ್ರ ಇನ್ನೇನು ರಿಕ್ವೆಸ್ಟ್ ಎಲ್ಲ ಮಾಡ್ಕೊಂಡು ಕೂರುವಂಥದ್ದು ನನ್ನಿಂದ ಆಗಲ್ಲ. ನಾನು ಯಾರಿಗಾಗಲಿ ಹೆಚ್ಚು ರಿಕ್ವೆಸ್ಟ್ ಮಾಡ್ತಾ ಕೂರಲ್ಲ. ನನಗೆ ಏನು ಅನಿಸುತ್ತೆ ಅದನ್ನು ನಾನು ಡೈರೆಕ್ಟಾಗಿ ಮಾತಾಡ್ತೀನಿ.
ಸರಿ ಅಂತೇಳಿ ನಾನು ಸುಮ್ಮನೆ ಬಿಟ್ಟೆ. ಮತ್ತೆ ಇನ್ನು ಏನು ಅಂತ ನಾನು ಇನ್ನೊಂದಂದರೆ, ನಾನು ಬೆಳಿಗ್ಗೆ 7 ಗಂಟೆ ಹೋದವನು ರಿಟರ್ನ್ ಬರುವಾಗ ಮನೆಗೆ 1:45 ಆಗಿತ್ತು. ನಾನು ಅದ್ರ ಇನ್ನೊಂದು ಗಮ್ಮತ್ತಿದೆ. ನಾನು ಬೆಳಿಗ್ಗೆನೇ ಹೋದಾಗೆಲ್ಲ ಕೇಳಿದೆ ನಂದು ನಂಬರ್ ಪ್ಲೇಟ್ ಏನೋ ಬಂದಿದೆಯಾ ಅಂತ. ಅವರಿಲ್ಲ ಹಾಗೆ ಅಂತೇಳಿ ಬರಲಿಲ್ಲ ಅಂತಲೇ ಹೇಳಿದರು. ಆದ ನಂತರ ನಾನು ಮನೆ ಹತ್ರ ಬರ್ತೀನಿ, ನನಗೆ ಫೋನ್, ಸರ್ ನಿಮ್ಮದು ನಂಬರ್ ಪ್ಲೇಟ್ ಬಂದಿದೆ, ಕಲೆಕ್ಟ್ ಮಾಡ್ಕೊಳ್ಳಿ ಅಂತ. ನಾನು ಪುನಃ ಇಲ್ಲಿಂದ 10-12 ಕಿಲೋಮೀಟ್ರ್ ಆಗುತ್ತೆ, ಪುನಃ ಹೋಗ್ಲಿಕ್ಕಾಗತ್ತಾ? ಅದಲ್ಲದೆ 2 ಗಂಟೆ ಮೇಲೆ ಲಾಕ್ಡೌನ್ ಇಲ್ಲಿ. ಆಗ ನಾನು, ಇಲ್ಲ ಮೇಡಮ್ ನಾನು ಬಂದಾಗಿದೆ ಇಲ್ಲಿಗೆ, ನಾನು ನೆಕ್ಸ್ಟ್ ಟೈಮ್ ಬಂದಾಗ ಹಾಕೊಳ್ಳೋಣ ಅಂತ ಹೇಳಿ ಬಂದೆ. ಮತ್ತೆ ಏನು ಮಾಡಲಿಕ್ಕಿಲ್ಲ, ಕಮ್ಯುನಿಕೇಷನ್ ಗ್ಯಾಪ್ಸ್. ನಾನು 3 to 4 ಟೈಮ್ ಕೇಳಿದ್ದೀನಿ ಬಂದಿದೆಯಾ ಅಂತ. ಇಬ್ಬರ ಹತ್ರ ಕೇಳಿದ್ದೀನಿ, ಇಬ್ಬರು ಇಲ್ಲ 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 ಅಂತ. ಆಮೇಲೆ ಫೋನು ಬಂದಿದ್ದು ತಗೊಂಡೋಗಿ ಅಂತ. ನಾನು ಹೇಳ್ತೀನಲ್ಲ, ನನಗೆ ಅಲ್ಲಿ ಕಮ್ಯುನಿಕೇಷನ್ ನನಗೆ ತುಂಬ ಬ್ಯಾಡ್ ಅನಿಸ್ತಾ ಉಂಟು. ನನಗೆ ಅಷ್ಟೊಂದು ಕಂಫರ್ಟಬಲ್ ಅನಿಸ್ತಾ ಇಲ್ಲ ಅಲ್ಲಿ ಕಮ್ಯುನಿಕೇಷನ್. ಹಾಗೆ ನಾವು ಗಾಡಿನ ಪರ್ಚೇಸ್ ಮಾಡುವಾಗ ನಮಗೆ ಒಂದು ಕೆಲವೆಲ್ಲ ಗಿಫ್ಟ್ ಕೊಟ್ಟಿದ್ದಾರೆ. ಗಿಫ್ಟ್ ಅಂತೇನಿಲ್ಲ, ಗಿಫ್ಟ್ ಅಂತ ಅಂದ್ಕೊಳ್ಳೋ, ಗಿಫ್ಟೇ ಕೊಟ್ಟಿದ್ದಾರೆ. ತೋರಿಸ್ತೀನಿ ಅಂತ ತೋರಿಸ್ತೀನಿ ನಾನು. ನೋಡಿ, ಒಂದು ಏನಿದು ಜೆಲ್ ಫ್ರೆಶ್ನರ್ ಸ್ವಲ್ಪ ಉಂಟು ಇನ್ನು. ಅದಾದ ನಂತರ ಒಂದು ಡಾಕ್ಯುಮೆಂಟ್ ಹಾಕ್ಲಿಕ್ಕೆ ಒಂದು ಪೌಚು, ಒಂದು ಟಿಶ್ಯೂ, ಮತ್ತು ಬೇರೆ ಅಂತಲ್ಲ ಇದರಲ್ಲೊಂದು ಪೆನ್ ಎಲ್ಲ ಉಂಟು. ಇರಲಿ, ಆಮೇಲೆ ನೆಕ್ಸ್ಟ್ ಟೈಮ್ ನೋಡು, ಯಾವ ಫ್ರೀ ಇದ್ದಾಗ ತೋರಿಸ್ತೀನಿ ನಾನು. ಅದೀಗ ಓಪನ್ ಮಾಡ್ಲಿಕ್ಕೆ ಸಹ ಕಷ್ಟ ಆಗುತ್ತೆ ನನಗೆ. ಮತ್ತು ಬೇರೆ ಏನಿಲ್ಲ, ಇಷ್ಟೇ ಕೊಟ್ಟಿದ್ದು. ಮತ್ತು ನಾನೀಗ ಗಾಡೀಲಿ ಏನಾದ್ರು ಇಟ್ಕೊಂಡಿದ್ದೀನಿ ಅಂತಂದರೆ, ನಾನೊಂದು ಆಕ್ಸ್ ಕೇಬಲ್ ಇಟ್ಕೊಂಡಿದ್ದೀನಿ. ಇದು ಎಮರ್ಜೆನ್ಸಿಗೆ ಬೇಕಾಗುತ್ತೆ, ಯಾಕಂದರೆ ಬ್ಲೂಟೂತ್ ಕನೆಕ್ಟ್ ಆಗುತ್ತೆ. ಸಮ್ ಟೈಮ್ ಏನಾದರೂ ಬೇರೆ ಯಾರಾದರೂ ನಮಗೆ ಫೋನ್ ಯೂಸ್ ಮಾಡೋರಿದ್ದರೆ ಅದರಲ್ಲಿ ಕನೆಕ್ಟ್ ಮಾಡ್ಬೋದು ಅಂತ. ಒಂದು ಚಿಕ್ಕದೊಂದು ಸ್ಯಾನಿಟೈಸರ್ ಬಾಟಲ್ ಇಟ್ಕೊಂಡಿದ್ದೀನಿ. 2 ಮಾಸ್ಕ್ ಇದೆ, 2 ಅಲ್ಲ 3 ಇದೆ. ಒಂದು ನೋಡಿ, ನಾನು ಓಪನ್ ಮಾಡ್ತೀನಿ. ನೋಡಿ, ಇಲ್ಲಿ ಒಂದಿದೆ, ವಸ್ತು ನಾ ಇಟ್ಟಿದೆ ಎಮರ್ಜೆನ್ಸಿ ಬೇಕಾಗತ್ತಂತ. ಮತ್ತು ಇದೊಂದು ಕ್ಲಾತ್ ಇಟ್ಕೊಂಡಿದ್ದೀನಿ. ಹಾಗೆ ಇದೊಂದು ಕೇಬಲ್ ಸಿ-ಪೋರ್ಟ್ ಕೇಬಲ್ ಇಟ್ಕೊಂಡಿದ್ದೀನಿ. ಹಾಗೆ ಇನ್ನೊಂದು ಇಲ್ಲಿ ಚಾರ್ಜರ್, ಇದು 3 ಪೋರ್ಟ್ ಚಾರ್ಜರ್ ಆಯ್ತು ಇದು. ನಾನು 3 ಪೋರ್ಟ್ ಯಾಕೆ ತೊಗೊಂಡಂತಂದರೆ, ನನ್ನ ಫೋನಲ್ಲಿ ಇದಕ್ಕೆ ನಾನು ಕನೆಕ್ಟ್ ಮಾಡಿರ್ತೀನಿ. ಅಕಸ್ಮಾತ್ ಯಾರಾದ್ರು ಬೇರೆ ಇದ್ದಾಗ ಅದೊಂದು ಫೋನು ಚಾರ್ಜ್ ಹಾಕ್ಲಿಕ್ಕೆಲ್ಲ ಯೂಸ್ ಆಗುತ್ತಲ್ಲ, ಹಾಗಾಗಿ ಇದನ್ನು ತಗೊಂಡೆ. ಇಲ್ಲಿ ನಮಗೆ ಚಾರ್ಜ್ ಹಾಕಲಿಕ್ಕೆ ಸಿಗರೆಟ್ ಲೈಟರ್ ಪೋರ್ಟು. ಮತ್ತು ಇದೇ ರೀತಿ ಇದು ನನಗೆ ಬ್ಯಾಕ್ ಸೈಡು ಈ ಸೀಟ್ನ ಹಿಂದ್ಗಡೆ ಒಂದು ಪೋರ್ಟ್ ಇಟ್ಟಿದ್ದಾರೆ. ಅಲ್ಲಿ ಅದು ಸಹ ಹಾಕಿ ನಾವು ಚಾರ್ಜ್ ಮಾಡ್ಕೋಬೋದು. ಬ್ಯಾಕ್ ಸೈಡ್ ಕೂತವರಿಗೆ ಅಲ್ಲಿ ಯೂಸ್ ಮಾಡ್ಬೋದು ಅವರು. ಹಾಗೆ ನನಗೆ ಇನ್ನು ಬ್ಯಾಕ್ ಸೈಡ್ ಸ್ವಲ್ಪ ಸ್ಟಿಕ್ಕರಿಂಗ್ ಮಾಡಲಿಕ್ಕಿದೆ. ಸ್ಟಿಕ್ಕರಿಂಗ್ ಮಾಡಲಿಕ್ಕೆ ಲಾಕ್ಡೌನ್ ಆಗಿರೋದ್ರಿಂದ ಎಲ್ಲೂ ಮಾಡಲಿಕ್ಕೆ ಆಗಲಿಲ್ಲ. ನಮ್ಮದೇ ಒಂದು ಯೂಟ್ಯೂಬ್ ಚಾನಲ್ದೊಂದು ಲೋಗೋ ಎಲ್ಲ ಹಾಕಿ ಹೆಸರೆಲ್ಲ ಬರ್ಸೋಣ ಅಂತ ಒಂದು ಪ್ಲ್ಯಾನ್ ಇದೆ. ನೋಡೋಣ, ಅಲ್ಲಿ ಹೋದಾಗ ನಾನು ಅದರ ವ್ಲಾಗ್ ಮಾಡ್ತೀನಿ, ಯಾವ ಡಿಸೈನ್ ಮಾಡ್ತೀನಿ ಹೇಗೆ ಅನ್ನೋದೆಲ್ಲ ತೋರಿಸ್ತೀನಿ ನಿಮ್ಗೆ ನಾನು. ಬೇರೆ ಯಾವುದ್ರ ಬಗ್ಗೆ ಹೇಳಲಿಕ್ಕೆ ಉಂಟು, ಸರಿ ಅಷ್ಟೇ. ಇನ್ನು ಸರ್ವಿಸ್ ಬಗ್ಗೆ ಸ್ವಲ್ಪ ಮಾತಾಡೋಣ. ನಾನು ಅಂಡರ್ ಬಾಡಿ ರಸ್ಟ್ ಪ್ರೂಫ್ ಕೋಟಿಂಗ್ ಮಾಡಿಸ್ಕೊಂಡೆ. ನಾನಿಲ್ಲಿ ಮಂಗಳೂರಲ್ಲಿರೋದ್ರಿಂದ ಇಲ್ಲಿ ಸ್ವಲ್ಪ ಉಪ್ಪು ನೀರಿನ ಹವಾ, ಹಾಗಾಗಿ ಇಲ್ಲಿ ತುಕ್ಕು ಹಿಡಿಯುವಂಥದ್ದು ಜಾಸ್ತಿ. ಅದಕ್ಕೋಸ್ಕರ ನಾನು ಅಂಡರ್ ಬಾಡಿಗೆ ಒಂದು ರಸ್ಟ್ ಪ್ರೂಫ್ ಸ್ಪ್ರೇ ಕೋಟಿಂಗ್ ಮಾಡಿಸ್ಕೊಂಡೆ. ಅವ್ರನ್ನ ಸಜೆಷನ್ ಮಾಡಿದ್ರು, ನೀವು ಮಾಡಿಸ್ಕೊಂಡ್ರೆ ಒಳ್ಳೇದು ಅಂತ. ನಾನು ಹಾಗೆ ನನ್ನ ಫ್ರೆಂಡ್ಸ್ ಹತ್ರ ಕೇಳಿದಾಗ ಓಕೆ ಮಾಡಿಸ್ಕೊಂಡ್ರೆ ಒಳ್ಳೇದು ಅಂತ ಅವ್ರು ಸಹ ಸಜೆಷನ್ ಕೊಟ್ಟರು. ಹಾಗಾಗಿ ನಾನು ಅವ್ರನ್ನ ಕೇಳಿದಾಗ ಮಾಡಿಸ್ಕೊಳ್ಳಿ ಅಂದರೆ ಸರಿ ಅಂತ ಮಾಡಿಸ್ಕೊಂಡೆ. ಇನ್ನು ಸರ್ವಿಸ್ನ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತ ಕೇಳಿದ್ರೆ, ನನಗೆ ಸ್ವಲ್ಪನೂ ಇಷ್ಟ ಅನಿಸ್ಲಿಲ್ಲ. ನಿಮ್ಮ ಮೆಕ್ಯಾನಿಕ್ ವೈಸು ಹಾಗೆ ಗಾಡಿ ಚೆಕ್ ಮಾಡೋದಂಥದ್ದಾಗಲಿ ಅದೆಲ್ಲ ಓಕೆ, ನನಗೆ ಅದರಲ್ಲಿ ಏನೂ ಇದಿಲ್ಲ, ತುಂಬ ಚೆನ್ನಾಗಿದೆ. ನನ್ನಲ್ಲಿ ಸರ್ವಿಸ್ ಎಕ್ಸಿಕ್ಯೂಟ್ ಆಗಿ ಸಾವನ್ ಪೂಜಾರಿ ಅಂತ ಅವರಿದ್ದರು. ಒಳ್ಳೆ ಪರವಾಗಿಲ್ಲ, ನನಗೆ ಬೇರೆ ಏನು ಪ್ರಾಬ್ಲಮ್ ಇಲ್ಲ, ಎಲ್ಲ ಕ್ಲೀನಾಗಿ ಎಲ್ಲ ಮಾಡಿಕೊಟ್ರು. ನನಗೆ ಕೆಲವೆಲ್ಲ ಜಸ್ಟ್ ಒಂದು ಗಾಡಿ ರೈಸ್ ಆಗುವಂಥ ಒಂದು ಸಣ್ಣ ಕಂಪ್ಲೇಂಟ್ ಇತ್ತು, ಅದು ಒಂದೆಲ್ಲ ಕ್ಲಿಯರ್ ಆಯಿತು. ಸಿಸ್ಟಮ್ ಅಪ್ಡೇಟ್ ಆಗಲಿಕ್ಕಿತ್ತು, ಅದನ್ನು ಸಹ ಮಾಡಿದೆ. ಬಟ್ ಅದು ಸಿಸ್ಟಮ್ ಅಪ್ಡೇಟ್ ಆಗಲಿಲ್ಲ, ಯಾಕಂದರೆ ಅದು ಹೊಸ ವರ್ಷನ್ ಅಂತ ಇರೋದು. ನಾನು ವೆಬ್ಸೈಟಲ್ಲಿ ನೋಡಿದ್ದೆ, ಅದರಲ್ಲಿ ಅವ್ರದ್ದು ಇತ್ತು 9.1 ಸಮಥಿಂಗ್ ಏನೋ ಒಂದು ವರ್ಷನ್ ಇದೆ ಅಂತೇಳಿ. ನಂತರ ಇರೋದಿಲ್ಲ ಆ್ಯಕ್ಚುಲಿ 3.0.10.1 ಇದು ಲೇಟೆಸ್ಟ್ ಅಂತೆ. ಅದು 7 ಇಂಚಿದ್ದು, ಇದು 8 ಇಂಚು. ಹಾಗಾಗಿ ಇದು ಲೇಟೆಸ್ಟ್ ಅಂತ ಹೇಳಿದ್ರು. ಓಕೆ ಅಂತದಾಯಿತು. ನನಗೆ ಇಷ್ಟ ಆಗದಿರುವಂಥದ್ದು ವಾಶ್, ಏನು ಕ್ಲೀನ್ ಅಷ್ಟೇನು ಮಾಡಲೇ ಇಲ್ಲ, ತುಂಬ ಚೆನ್ನಾಗಿ ಮಾಡಬೇಕಾಗಿತ್ತು. ನೋಡಿ ನಾನು ತೋರಿಸ್ತೀನಿ ನಿಮಗೆಲ್ಲ, ಸ್ವಲ್ಪ ನಾನು ತೋರಿಸ್ತೀನಿ, ಕ್ಲೀನಾಗಿ ನೋಡ್ಕೊಳ್ಳಿ.
ನನಗೇನು ಅಷ್ಟೊಂದು ಇಷ್ಟನೇ ಅನಿಸ್ತಿಲ್ಲ. ಒಂದು ಸೋಪ್ ಜಸ್ಟ್ ಒಂದು 1/4 ಗಂಟೆನೂ ಆಗಲಿಲ್ಲ, ಅಷ್ಟು ಬೇಗ ವಾಶ್ ಆಗಿ ಪಾಲಿಶ್ ಆಗಿ ಗಾಡಿ ಬಂದು ನನಗೆ ಸಿಕ್ತು. ಅದು ಏನು ವಾಶ್ ಮಾಡಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ನನಗೆ ಇಂಜಿನಲ್ಲಿ ಓಪನ್ ನೋಡಬೇಕು, ನಾನು ನೋಡಿರಲಿಲ್ಲ. ಓಕೆ, ನಾನು ನೋಡೋಣ ಫಸ್ಟಿಗೆ. ನನ್ನ ಮಗ ಕ್ಯಾಮ್ರಾ ಹಿಡ್ಕೊಂಡು ನಿಂತಿದ್ದಾನೆ. ಓಕೆ, ಇದು ಏನು ವಾಶ್ ನಂಗೆ ಅಷ್ಟೊಂದು ಇಷ್ಟ ಅನಿಸ್ಲಿಲ್ಲ. ನೋಡಿ, ನಾನಿಲ್ಲಿ ಪೂಜೆ ಮಾಡುವಾಗ ಹಾಕಿರುವಂಥದ್ದು ಏನೋ ಓಮ್ ಅಂತ ಬರ್ದು ನೋಡಿ, ಅದು ನೋಡಿ ನನ್ನ ಕೈಲಿ ಹೊಸರು ಹೋಗ್ತಾ ಉಂಟು ನೋಡಿ. ವಾಶ್ ಕ್ಲೀನ್ ಆಗಲಿಲ್ಲ ನೋಡಿ, ಇಲ್ಲಿ ನೋಡಿ. ಇದ್ರ ಮೇಲೆ ಸಹ ಹಾಗೆ ಇದು ಗ್ರೀಸ್ ಎಲ್ಲ ಮಾಡಿದ್ದಾರೆ, ತೊಂದರೆ ಇಲ್ಲ. ಇಲ್ಲ ಗ್ರೀಸ್ ಎಲ್ಲ ಮಾಡಿದ್ದು ಬೇರೆಯೊಬ್ಬರು ಚೆನ್ನಾಗಿ ಮಾಡಿದ್ದಾರೆ. ಬಟ್ ನೋಡಿ ಇಲ್ಲೇನು ನೋಡಿ ಎಲ್ಲ ಡಸ್ಟ್ ನೋಡಿ, ಎಲ್ಲ ಹಾಗಿದೆ ಡಸ್ಟ್ ನೋಡಿ. ಏನು ವಾಶೇ ಮಾಡಲಿಲ್ಲ ನೋಡಿ. ಗ್ಲಾಸ್ ನೋಡಿ, ನೋಡಿ ವಾಶ್ ಮಾತ್ರ ತುಂಬ ವರ್ಸ್ಟ್ ಆಗಿದೆ. ಸ್ವಲ್ಪ ಇಷ್ಟ ಆಗಲಿಲ್ಲ ವಾಶ್ ಮಾತ್ರ. ನಂಬರ್ ಪ್ಲೇಟ್ ಇನ್ನೂ ಬರಲಿಲ್ಲ, ಹೋಗಲಿಲ್ಲ ನೋಡಿ. ಇಲ್ಲೆಲ್ಲ ವಾಶೇ ಸರಿಯಾಗಲಿಲ್ಲ. ನಾನು ಅದಕ್ಕೆ ಅವ್ರ ಹತ್ರ ಕಂಪ್ಲೇಂಟ್ ಮಾಡಿದ್ದೀನಿ ಶೋರೂಮಲ್ಲಿ. ಅದಕ್ಕೆ ಹೇಳಿದ್ದಾರೆ, ಸರ್ ಇನ್ನೊಮ್ಮೆ ಬನ್ನಿ, ನಾನು ಕ್ಲೀನಾಗಿ ವಾಶ್ ಮಾಡಿ ಕೊಡ್ತೀವಿ ಅಂತ. ಹೋಗಬೇಕು, ಒಂದು ಸ್ವಲ್ಪ ದಿನ ಬಿಟ್ಟು ಹೋಗಿ ಕ್ಲೀನಾಗಿ ಒಂದು ವಾಶ್ ಮಾಡಿಸ್ಕೊಂಡು ಬರಬೇಕು. ನೋಡಿ ನೋಡಿ, ನನ್ನ ಜೊತೆ ನಾನು ಹಿಂದೆ ತಿರುಗಾಡ್ತಿದ್ದಾನೆ. ಯಾವತ್ತು ನಾವು ಮಣ್ಣುಂಡೆ ಅದಕ್ಕೆ ಸರಿ ಆಗ್ತಿದ್ವಿ ಮಗ. ನೋಡಿ ತೋರಿಸಿದ ನೋಡಿ, ಈ ಮಗು ಗೊತ್ತಾಗ್ತುಂಟು ಇಲ್ಲಿ ಮಣ್ಣಿದೆ ಅನ್ನೋದು. ಆ ಕ್ಲೀನ್ ಮಾಡಿದಂಥ ವ್ಯಕ್ತಿ ಗೊತ್ತಾಗಲಿಲ್ಲ. ಅದೇ ನೋಡಿ ಇಲ್ಲ ನೋಡಿ ಎಲ್ಲ ಇದೆ, ಏನು ಕ್ಲೀನ್ ಮಾಡಿಲ್ಲ ಆಯಿತಾ. ಸುಮ್ಮನೆ ಒಂದು ನೀರು ಹಾಕಿ ಕೊಟ್ಟಿದ್ದಾನೆ ಅವನು. ಫ್ರೆಂಡ್ಸ್, ನಾನು ಕಮೆಂಟ್ ಹಾಕಿ ನಿಮ್ಗೆ ಈ ಕಲರ್ ಹೇಗೆ ಅನಿಸ್ತು, ಕಾರ್ನ ಕಲರ್ ಇಷ್ಟ ಆಯಿತಾ ಅನ್ನೋದು ನನಗೆ ಒಂದು ಕಮೆಂಟಲ್ಲಿ ತಿಳಿಸಿ ಆಯಿತಾ. ನಮಗೆ ಫ್ರೀ ಸರ್ವಿಸ್ ಇರೋದು 3. ಫ್ರೀ ಸರ್ವಿಸ್ ಅಂತಲ್ಲ, ಫ್ರೀ ಸರ್ವಿಸ್ ವಿಷಯ ಅಲ್ಲ, ನಾವು ಅದಕ್ಕೂ ಸಹ ಪೇ ಮಾಡಿರ್ತೀವಿ ಆಲ್ರೆಡಿ. ಬಟ್ ನಮಗೆ ಅದರಲ್ಲಿ ಬ್ರೇಕಪ್ಪಲ್ಲಿ ತೋರಿಸಲ್ಲ ಅವರು. ನಾವು ಕೊಟ್ಟಿರುವಂಥ ದುಡ್ಡಿಗೆ ಕರೆಕ್ಟಾಗಿ ಒಂದು ಮಾಡಿಕೊಡ್ಬೇಕು. ನಾನು ನೋಡ್ತೀನಿ, ನಾನು ನೆಕ್ಸ್ಟ್ ಟೈಮ್ ಹೋಗಿ ಅಲ್ಲಿ ಒಂದು ಕೇಳ್ತೀನಿ. ಇಲ್ಲ ಅಂತಂದರೆ ಅವ್ರ ಕಂಪ್ನಿ ಒಂದು ಕಂಪ್ಲೇಂಟ್ ಹಾಕಬೇಕು. ಆ್ಯಕ್ಚುಲಿ ಕಸ್ಟಮರ್ ಕೇರಿಗೆ ಕಾಲ್ ಮಾಡಿದೆ, ನಂಬರ್ ಉಂಟು ಅವ್ರದ್ದು. ಬಟ್ ಅದರಲ್ಲಿ ಫೋನೇ ಕನೆಕ್ಟ್ ಆಗ್ತಿಲ್ಲ. ನನಗೆ ತುಂಬ ಜನ ಹೇಳಿದರು ಆಫ್ಟರ್ ಮಾರ್ಕೆಟ್ ಸ್ವಲ್ಪ ಸರ್ವಿಸ್ ಚೆನ್ನಾಗಿಲ್ಲ ಅಂತ. ಬಟ್ ನಾನು ಇಲ್ಲ ಅಂತ ಅಂದ್ಕೊಂಡಿರಲಿಲ್ಲ, ಯಾಕಂದರೆ ನನಗೆ ಹೇಗೋ ನಮ್ಮ ಊರಿನವರೇ ಎಲ್ಲ ಇರುವವರು ಮಾಡ್ತಾರೆ ಚೆನ್ನಾಗಿ ಅಂದ್ಕೊಂಡಿದ್ದೆ. ಬಟ್ ನನ್ನ ಎಕ್ಸ್ಪೀರಿಯನ್ಸ್ ಇಸ್ ಬ್ಯಾಡ್. ತುಂಬ ಬೇಜಾರು ಅನಿಸ್ತು ನನಗೆ. ನಾನು ಅಂದ್ಕೊಂಡಿದ್ದಕ್ಕೂ ಇಲ್ಲಿಗೂ ತುಂಬಾ ಡಿಫ್ರೆನ್ಸ್ ಇದೆ. ಹಾಗೆ ನಾನು ಆವಾಗಲೇ ಹೇಳಿದ ಒಂದು ನನಗೆ ಗಿಫ್ಟ್ ಕೊಟ್ಟಿದ್ದಾರೆ ಅಂತೇಳಿ ನೋಡಿ, ಇಲ್ಲಿದೆ ಇದು ಗಿಫ್ಟು. ಹೇಳೋದು ಮರ್ತೋದೆ. ಈ ಗಿಫ್ಟ್ ಕೊಟ್ಟಿದ್ದ ಕಾರಣ ಏನಂತಂದರೆ, ನಾನು ಹೇಳಿದೆ ಸರ್ವಿಸ್ ಏನು ಚೆನ್ನಾಗಿಲ್ಲ ಹಾಗೆ ಅಂತ ಹೇಳಿದ ಮೇಲೆ ಇದೊಂದು ಗಿಫ್ಟು, ಬೇಜಾರಾಗಬಾರ್ದಲ್ಲ. ಫ್ರೀ ಸಿಕ್ಕಿದಾಗ ಬಾಯಿ ಮುಚ್ತಾರೆ ಅಂತ. ನಮ್ದು ಆ ಜಾಯಮಾನದರ ಅಲ್ವಲ್ಲ. ನಾನು ಅವನು ಫ್ರೀ ಒಂದು ಗಾಡಿ ಕೊಟ್ಟರು ನಾನು ಮಾತಾಡ್ತೀನಿ. ಅವರೊಂದು ಕೊಟ್ಟರು ಅಂತೇಳಿ ನಾನು ಇಲ್ಲ ಮಾರ ಒಳ್ಳೆಯದು ಚೆನ್ನಾಗಿದೆ ಅಂತ ಹೇಳಲಿಕ್ಕಾಗಲ್ಲ. ಆಯ್ತು, ಹೇಳೋದು ಇಲ್ಲ. ಏನಿದೆ ಆ್ಯಕ್ಚುಲಿ ಅದನ್ನು ನಾವು ಹೇಳ್ತೀವಿ. ಎಂಥದ್ದು ರೆನಾಲ್ಟ್ ಹೈಜೆನಿಕ್ ಕಿಟ್. ಇದು ಏನಿದೆ ಗೊತ್ತಿಲ್ಲ, ಎಷ್ಟು ವ್ಯಾಲ್ಯೂ ಇಲ್ಲಿ ಉಂಟಲ್ಲ 300 ರೂಪೀಸ್ ಅಂತ. ಇದರಲ್ಲಿ ಏನೆಲ್ಲ ಇದೆ, ಇದು ಮೈಕ್ರೋಫೈಬರ್ ಕ್ಲಾತ್ ಒಂದು. ಏನಿದು ಬ್ಯಾಕ್ಟೀರಿಯಾ ಶೀಲ್ಡ್. ಇದು ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ಗೊತ್ತಿಲ್ಲಲ್ಲ. ಇದು ಬ್ಯಾಕ್ಟೀರಿಯಾ ಕೊಲ್ಲಿಕ್ಕೆ ಅಂತೇಳಿ ಬ್ಯಾಕ್ಟೀರಿಯಾ ಶೀಲ್ಡ್. ಓಕೆ, ಇದು ಗ್ಲಾಸ್ ಶೀಲ್ಡು. ಇದು ಗ್ಲಾಸಲ್ಲಿರುವಂಥ ಬ್ಯಾಕ್ಟೀರಿಯಾನ ಕೊಲ್ಲಿಕ್ಕೆ. 2 ಬ್ಯಾಕ್ಟೀರಿಯಾಕ್ಕೆ. ಎಂಥ ಬ್ಯಾಕ್ಟೀರಿಯಾ ಇದೆಯೋ. ಇದಕ್ಕೆ ಬೇರೆ 300 ರೂಪಾಯಿ ಅಂತೆ. ಸ್ಯಾನಿಟೈಸರ್ ಸಿಗುತ್ತೆ. ಇನ್ನು ಸ್ಯಾನಿಟೈಸರ್ಗಿಂತ ಏನಿದೆ, ಇದು ಸ್ಯಾನಿಟೈಸರ್ ಬೇಸ್ ಇರಬಹುದು, ನಾನು ನೋಡಲಿಲ್ಲ. ನೋಡೋಣ ಆಮೇಲೆ ನಾನು ಹಾಕಿ ನೋಡೋಣ ಏನು ಅಂತೇಳಿ. ಓಕೆ, ನಾವು ಬೇಕಾದರೆ ಈಗ ಬ್ಯಾಕ್ಟೀರಿಯಾ ಶೀಲ್ಡ್ ಬೇಡ, ಇದು ನಂದು ಯೂಸ್ ಮಾಡಿ ನೋಡು ಎಂತ ಅಂತ. ಹೇಗೆ ಹಾಕೋದು ಅಂತ ಇಲ್ಲಿ ಉಂಟಾ? ಏನಿಲ್ಲ, ಜಸ್ಟ್ ನಾವು ಈ ಚೈ ಗ್ಲಾಸ್ ಹಾಕಲಿಕ್ಕೆ. ಇದು ಅರ್ಥನೇ ಇಲ್ಲ. ಇಷ್ಟೇ. ಅಲ್ಲಿ ಕಾಣೋದಿಲ್ಲ ನಿಮಗೆ. ಅಲ್ಲಿ ಮುಂದೆ ಇದುಂಟಲ್ಲ ಅಂತ ಪರದೆ ಉಂಟು, ಹಾಗಾಗಿ ಕಾಣ್ತಾ ಇಲ್ಲ. ಇಷ್ಟಕ್ಕೆ ಇದು ಫ್ರೀ ಕೊಟ್ಟರು, ನನಗೇನು ಚಾರ್ಜ್ ಆಗಲಿಲ್ಲ.
ಅದ್ರಲ್ಲಿ ಕೊಟ್ಟನಲ್ಲ 2,900 3,000 ರೂಪಾಯಿ ಕೊಟ್ಟನಲ್ಲ, ಹಾಗಾಗಿ ಅದಕ್ಕೊಂದು ಫ್ರೀ. ನಾನು ಹೇಳಿದ್ನಲ್ಲ ಆಗ ಇಲ್ಲೊಂದು ಪೋರ್ಟ್ ಇದೆ ಅಂತೇಳಿ, ನೋಡಿ ಇಲ್ಲಿ ಕಾಣ್ತಿರ್ಬೋದು ನೋಡಿ, ಇದು ನೋಡಿ ಇಲ್ಲೊಂದು ಪೋರ್ಟ್ ಇದೆ. ಈ ಪೋರ್ಟ್ ಮುಖಾಂತರ ನಾವು ಚಾರ್ಜ್ ಸಹ ಹಾಕೋಬಹುದು. ನೋಡಿ ಇಲ್ಲಿ ಕೂತಾಗ ಈ ರೀತಿಯಾಗಿ ಫ್ರಂಟ್ ವ್ಯೂ ನೋಡ್ಬೋದು. ಕ್ವಿಡ್, ನಿಮಗೆ ಅಲ್ಲಿ ಬ್ಯಾಡ್ಜಿಂಗ್ ಕಾಣ್ತಿರೋದು, ಕ್ವಿಡ್ ಅಂತ ಬರ್ದಿರೋದು ನೋಡಿ ಈ ರೀತಿ ಇದೆ. ನಾನು ಹೇಳಿದ್ನಲ್ಲಿ ಕೂತಾಗ ತುಂಬ ಕಂಫರ್ಟಬಲ್ ಅಂತೇಳಿ. ನಾನು ಕರೆಕ್ಟಾಗಿ ಕೂತಿದ್ದೀನಿ. ನಾನು ಸೀಟ್ ಎಷ್ಟು ಬೇಕಾದಷ್ಟು ಮಾಡ್ಕೊಂಡು ನೋಡಿ, ನಾನು ಕೂತ್ನಂದ್ರೆ ನನಗೆ ಇಷ್ಟು ಆಲ್ಮೋಸ್ಟ್ ಒಂದು ಅರ್ಧ ಅಡಿ ಇಲ್ಲ, ಸ್ವಲ್ಪ ಗ್ಯಾಪ್ ಇದೆ, ಹೊರಗಿಲ್ಲ. ನಾರ್ಮಲಾಗಿ ಕೂತಾಗ ಏನು ಇದೊಂದ್ಸಲ ಕಂಫರ್ಟಬಲ್ ಆಗಿದೆ ಕೂತಿದ್ದೀನಿ. ಆರಾಮ್ಸಿಲ್ಲ ನಾವಿಲ್ಲಿ 3 ಜನ ಕೂರ್ಬೋದು. ನನ್ನ ಸೈಜವ್ರು 3 ಜನ ಕೂರ್ಬೋದು, ಸ್ವಲ್ಪ ದಪ್ಪ ಇದ್ದರೆ ಕಷ್ಟ. ಇದು ಸ್ಮಾಲ್ ಆಗಿ ನನ್ನ ಕ್ವಿಡ್ನ ಪರಿಚಯ. ಆ್ಯಕ್ಚುಲಿ ಕ್ವಿಡ್ಗೆ ಒಂದು ಏನಾದರೂ ಹೆಸರಿಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾವ್ದು ಹೆಸರಿಡುವ ನೋಡೋಣ, ನೀವು ನನಗೆ ಒಂದು ಸಜೆಷನ್ ಕೊಡಿ, ಏನು ಹೆಸರಿಡ್ಬೋದು ಅಂತ. ಅದೊಂದು ಹೆಸರಿಡೋಣ. ಒಂದು ಕಾರು ಅಂತ ಕರೆಯೋದಕ್ಕಿಂತ ಒಂದು ಹೆಸರಿಟ್ಟು ಕರೆಯೋದು ತುಂಬ ಖುಷಿ ಅನಿಸುತ್ತೆ. ಅದೊಂದು ಫೀಲ್ ಇದೆಯಲ್ಲ, ಹೊಸ ಗಾಡಿ, ನಮ್ಮ ಫಸ್ಟ್ ವೆಹಿಕಲ್ ಇದು. ಓಕೆ ಸ್ನೇಹಿತರೆ, ಇದಿಷ್ಟು ಇವತ್ತಿನ ವ್ಲಾಗ್ ಆಗಿತ್ತು. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಮ್ಮದು ಇದೇ ರೀತಿಯ ಪ್ರತಿಯೊಂದು ವ್ಲಾಗ್ನ ನೋಟಿಫಿಕೇಶನ್ ಪಡಿಬೋದು, ಹಾಗೆ ವಿಡಿಯೋನ ಮಿಸ್ ಮಾಡಿದ್ರೆ ನೋಡಲು ಸಹ ಬೋದು. ನಾವು ಸ್ವಲ್ಪ ಡಿಫ್ರೆಂಟ್ ಆಗಿ ನಿಮಗೆ ವ್ಲಾಗ್ಗಳನ್ನ ಕೊಡ್ತಾ ಇರ್ತೀವಿ. ನಾನು ಪ್ಲ್ಯಾನ್ ಮಾಡ್ತಾಯಿದ್ದೀನಿ ಸ್ವಲ್ಪ ಹೊರಗಡೆ ಎಲ್ಲ ಹೋಗಿ ಎಲ್ಲ ನಾವು ವ್ಲಾಗ್ ಮಾಡುವ ಅಂತ. ಖಂಡಿತವಾಗ್ಲೂ ಮಾಡ್ತೀನಿ. ಹಾಗೆ ಸ್ವಲ್ಪ ಕ್ವಾಲಿಟಿ ಆಗಿರುವಂತಹ ವಿಡಿಯೋಗಳನ್ನ ಸಹ ಕೊಡಲಿಕ್ಕೆ ಪ್ರಯತ್ನ ಪಡ್ತೀವಿ. ಓಕೆ ಸ್ನೇಹಿತರೆ, ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು, ನಮಸ್ಕಾರ. ಇದು ನಂದು ಫುಡ್ ಮೀಡಿಯಾದ್ದು ಡೈಲಾಗ್. ಅದು ನಾನು ಫುಡ್ ಮೀಡಿಯಾ ಸ್ಟಾರ್ಟ್ ಮಾಡೋ ಫಸ್ಟ್ ಹೇಳ್ತೀನಿ, ಹಲೋ, ಹಾಯ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಫುಡ್ ಮೀಡಿಯಾ, ನಾನು ಶರತ್ ಕುಮಾರ್ ಅಂತ. ಲಾಸ್ಟಿಗೆ ಹೇಳೋದು, ಓಕೆ ಸ್ನೇಹಿತರೆ, ಟೇಕ್ ಕೇರ್, ಬಾಯ್, ಟಾಟಾ, ನಮಸ್ಕಾರ ಅಂತ. ಓಕೆ, ನೆಕ್ಸ್ಟ್ ವಿಡಿಯೋ ಸಿಗೋಣ, ಬಾಯ್.